ತುಳುನಾಡ ರಕ್ಷಣಾ ವೇದಿಕೆಯ ವತಿಯಿಂದ ಗೌರವಾಧ್ಯಕ್ಷರಾದ ಡಾಕ್ಟರ್ ಡೇವಿಡ್ ಫ್ರಾಂಕ್ ಫರ್ನಾಂಡಿಸ್ ಅವರ ಮಾರ್ಗದರ್ಶನದಲ್ಲಿ ಕಳೆದ 14 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಕಾರ್ಮಿಕರು ನಿರಾಶ್ರಿತರಿಗೆ ಪ್ರತಿದಿನ ಸುಮಾರು 450ಕ್ಕೂ ಅಧಿಕ ಬಡ ಕುಟುಂಬಗಳಿಗೆ ಆಹಾರ ಕಿಟ್ ಅನ್ನು ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕಾಧ್ಯಕ್ಷ ಯೋಗೀಶ್ ಶೆಟ್ಟಿ ಚೆಪ್ಪು ಅವರು ದಿನಬಳಕೆಗೆ ಬೇಕಾದ ವಸ್ತುಗಳನ್ನು ಬಡ ಕುಟುಂಬಗಳಿಗೆ ನೀಡಲಾಗ್ತಾ ಇದೆ. ಲಾಕ್ಡೌನ್ ಕೊನೆಗೊಳ್ಳುವವರೆಗೆ ಈ ಸೇವಾ ಕಾರ್ಯಗಳು ಮುಂದುವರಿಸಲಾಗುವುದೆಂದು ಅವರು ಹೇಳಿದರು. ಈ ವೇಳೆ ತುಳುನಾಡ ರಕ್ಷಣಾ ವೇದಿಕೆಯ ವಿವಿಧ ಪದಾಧಿಕಾರಿಗಳಾದ ಫ್ರಾನ್ಸಿಸ್ ರಸ್ಕಿನಾ, ವಿವೇಕಾನಂದ ರಾವ್, ಸುಧಾಕರ್ ಆಳ್ವಾ, ಜೋಸೆಫ್ ಲೋಬೋ, ಫೆರಿಲ್ ಡಿಸೋಸಾ, ನಾರಾಯಣ್ ರೈ, ಜ್ಯೋತಿಕಾ ಜೈನ್, ಗೈಟನ್, ರೋಷನ್, ಪೀಟರ್ಸ್ ಲೋಬೋ, ವಿವಿಯನ್, ಹರೀಶ್ ಶೆಟ್ಟಿ, ಶೋನ್ ಡಿಸೋಸಾ, ಶಿವಪ್ರಸಾದ್, ಪ್ರಶಾಂತ್ ಅಂಜನ್, ಸಂತೋಷ್ ಸೇರಿದಂತೆ ಹಲವು ಮಂದಿ ಭಾಗಿಯಾಗಿದ್ದರು.